ಬಿ ರಿಪೋರ್ಟ್ ಇನ್ವೆಸ್ಟಿಗೇಷನ್ ಎಲ್ಲ ಕರಪ್ಷನ್ ಚಾರ್ಜಸ್ ಎಲ್ಲ ರಂಗದಲ್ಲಿ ಅಗ್ರಿಕಲ್ಚರ್ ಇರ್ಬೋದು, ಇರಿಗೇಷನ್ ಇರ್ಬೋದು, BDA ಇರ್ಬೋದು, ಸೋಷಿಯಲ್ ವೆಲ್ಫೇರ್ ಇರ್ಬೋದು, ಎಲ್ಲ ಇಲಾಖೆಯಲ್ಲಿರುವಂತಹ ಕರಪ್ಷನ್ ಚಾರ್ಜಸ್ ಮಂತ್ರಿಗಳು ಮುಖ್ಯಮಂತ್ರಿಗಳ ಮೇಲಿರುವಂತಹ ಚಾರ್ಜಸ್ ಅನ್ನ ACB ಬಿ ರಿಪೋರ್ಟ್ ಕೊಟ್ಟಿದೆ. ಇದರ ಅರ್ಥ ಏನ್ರಿ? ಇದರ ಅರ್ಥ ಏನು? ಇವತ್ತು ಈ ಜಜ್ಮೆಂಟ್ ಬರೋದಕ್ಕೆ ಅದೇ ಕಾರಣ. ಈ ಜಜ್ಮೆಂಟ್ ಬರೋದಕ್ಕೆ ಅದೇ ಕಾರಣ. ನಾನು ಮುಖ್ಯಮಂತ್ರಿ ಆದ್ಮೇಲೆ ನಾನು ತೆಗೆಸಿ ನೋಡಿದೆ, ಎಲ್ಲವೂ ಬಿ ರಿಪೋರ್ಟ್. ಕೆಲವೆಲ್ಲ ಹಿಯರಿಂಗ್ ಇಲ್ಲೇ ಇಲ್ಲ, ಎಕ್ಸ್ ಪಾರ್ಟಿ ಹಿಯರಿಂಗ್ ಇಲ್ದೇ ಎಕ್ಸ್ ಪಾರ್ಟಿ ಬಿ ರಿಪೋರ್ಟ್. ಇಡೀ ವ್ಯವಸ್ಥೆನ ಭ್ರಷ್ಟಾಚಾರದ ಪರವಾಗಿ ಮಾಡಿಬಿಟ್ರು ಇವರು. ಇಡೀ ವ್ಯವಸ್ಥೆ ಭ್ರಷ್ಟಾಚಾರ ಪರವಾಗಿ ಇವರು ಇಡೀ ವ್ಯವಸ್ಥೆಯನ್ನು ಮಾಡಿದ್ರು. ತಾವು ಭ್ರಷ್ಟರಾಗೋದಲ್ಲದೆ ವ್ಯವಸ್ಥೆಯನ್ನು ಕೂಡ ಭ್ರಷ್ಟಗೊಳಿಸಿದ್ರು. ಇವರು ನಮ್ಗೆ ಹೇಳ್ತಾರೆ, ಇವರು ಎಲ್ಲ ಕೇಸುಗಳನ್ನು ಮುಚ್ಚಾಕೋ ಸಲುವಾಗಿ ನೀವು ಮಾಡಿರುವಂತಹದ್ದು ಬಹಳ ಸ್ಪಷ್ಟವಾಗಿದೆ. ಅದನ್ನೇ ಜಜ್ಮೆಂಟ್ ಅಲ್ಲಿ ಇವತ್ತು ಉಲ್ಲೇಖಿಸಿದ್ದಾರೆ. ಟು ಕವರ್ ಇನ್ನ ಮೊದಲ however ACB was set abruptly with an intention to take control of the pending investigations against the high functionaries of the state bureaucracy in order to protect these scuttle the investigation against political class and bureaucrats. ಅಲ್ರಿ ಮಾನ್ಯ ಹಂಗಲ್ಲ, ತಡ್ರಿ ನೀವು ಅಪೀಲ್ ಹೋಗ್ಬೇಕು ಅಂತ ಅವಾಗಿಂದ ಹೇಳ್ತೀರಿ. ಇದು ನಿಮ್ಮ ಪಾರ್ಟಿ ಸ್ಟ್ಯಾಂಡಾ? ರಾಂಗ್ ಜಜ್ಮೆಂಟಾ? ಇನ್ನೊಮ್ಮೆ ಹೇಳಿ ರಾಂಗ್ ಜಜ್ಮೆಂಟ್ ಅಂತ ಹೇಳಿ. ಸ್ಟ್ಯಾಂಡ್ ಆಫ್ ಯುವರ್ ಪಾರ್ಟಿ. ಸಿಕ್ಕಾಕೊಳ್ತೀರಿ, ಬೇಡ ಸುಮ್ಮನೆ ಇದ್ದು ಬಿಡ್ರಿ. ಯುಟಿಕಾದನ್ ಅವ್ರು ಸಿಕ್ಕಾಕೊಳ್ತಾರೆ, ನಿಮ್ಮನ್ನೆಲ್ಲ ಇಕ್ಕಟ್ಟಿ ಹಾಕ್ತಾರೆ. ಅವ್ರು ಸುಮ್ಮನಿರ್ಲಿಕ್ಕೆ ಹೇಳಿ. ಪಾರ್ಟಿ ಇಲ್ಲ ನೋಡಿ, ಅಲ್ಲ ಒಂದ್ ನಿಮಿಷ. ಮಾನ್ಯ ಸಭಾಧ್ಯಕ್ಷರೇ, ನಾನು ಐ ಅಪ್ರಿಷಿಯೇಟ್ ಮಾನ್ಯ ಸಭಾಧ್ಯಕ್ಷರೇ, ಒಂದು ನಿಮಿಷ. ಮಾನ್ಯ ಸಭಾಧ್ಯಕ್ಷರೇ ಇದ್ದು ಬಿಡ್ರಿ. ಅವ್ರು ಏನ್ ಹೇಳ್ತಾರೋ ಹೇಳಿ ಮುಗಿಸ್ಲಿ, ಆಮೇಲೆ ನಿಮ್ಗೆ ಕೊಡ್ತೀನಿ. ನೀವು ಏನಾರು ಹೇಳ್ರಿ. ಮಾನ್ಯ ಸಭಾಧ್ಯಕ್ಷರೇ, ನಾನು ಅಲ್ಲ ಒಂದೇ ನಿಮಿಷ. ಜಾರ್ಜ್ ಅವ್ರಿಗೆ ಉತ್ತರ ಕೊಡ್ತೀನಿ. ಒಂದ್ ನಿಮಿಷ ನೀವು ಕೂತ್ಕೊಳ್ಳಿ, ನಿಮ್ ಸಬ್ಜೆಕ್ಟ್ ಆಮೇಲೆ. ಮಾನ್ಯ ಸಭಾಧ್ಯಕ್ಷರೇ, ಜಾರ್ಜ್ ಅವರಿಗೆ ನಾನು ನಿಜವಾಗ್ಲೂ ಕೂಡ ಅಪ್ರಿಷಿಯೇಟ್ ಮಾಡ್ತೀನಿ. ಈಸ್ ವೆರಿ ಆನೆಸ್ಟ್ in accepting that the judgment is wrong and we should have gone on appeal. That means what ACB they have done and all the cases which they have given B report is correct, and all the corruption charges were put under the mat, and Lok Ayuktha was scuttled. So he agrees to all that. He has agreed to all that. He has literally agreed to all that. ಧನ್ಯವಾದಗಳು. ಬಾರಿ ಬುದ್ಧಿವಂತರು ಗೊತ್ತಿದೆ. ಧನ್ಯವಾದಗಳು. ನೀವು ನಿಮ್ಮ ಎಜಿ ನಿಮ್ಮ ಅಡ್ವೊಕೇಟ್ ಜನರವರು ಸರಿಯಾದ ವಾದವನ್ನು ಮಂಡನೆ ಮಾಡಿದ್ದಾರೆ. ನಿಜವಾದ ನ್ಯಾಯಯುತವಾಗಿ ಮಂಡನೆ ಮಾಡಿದ ಮೇಲೆ ಜಡ್ಜ್ಮೆಂಟ್ ಅಗೇನ್ಸ್ಟ್ ಬಂದ್ಬಿಟ್ರೆ ಅದರ ವಿರುದ್ಧವಾಗಿ ನೀವು ಅಪೀಲ್ ಹೋಗ್ಬೇಕಾಗಿತ್ತು. ನಿಮ್ಗೆ ಯಾಕೆ ಹೋಗ್ಲಿಲ್ಲ? ಯಾವ ಬಿ ರಿಪೋರ್ಟ್ ಆಗಿದೆ, ಪ್ರಣಾಳಿಕೆಯಲ್ಲಿ ಹೇಳ್ಬಿಡಿ ಸರ್. ಮುಂದಿನ ಸರಿಗೆ ಯಾರ್ಯಾರು ಏನೇನು ಹೇಳ್ತಿರೋ ಸರ್. ಅಪೀಲ್ ಏನ್ ಹೋಗ್ಬೇಕು? ACB ಇರ್ಬೇಕು ಅಂತ ಅಪೀಲ್ ಹೋಗ್ಬೇಕು. ಅವರ ಸ್ಟ್ಯಾಂಡ್ ಏನ್, ಅವ್ರದ್ದು ಕಾಂಗ್ರೆಸ್ ಅವ್ರ ಸ್ಟ್ಯಾಂಡ್ ಏನ್ ಹೇಳ್ಬೇಕು? ಗೊತ್ತಾಯ್ತು. ಪ್ರಣಾಳಿಕೆ ನೀವೆಲ್ಲ ಮಾಡಿದ್ದೀರಾ? ಅಪೀಲ್ ಹೋಗಕ್ಕೆ ನೋಡಿ, ಭ್ರಷ್ಟಾಚಾರಿಗಳಿಗೆ ರಕ್ಷಣೆ ಕೊಡೋದು ಸ್ಟ್ಯಾಂಡು. ACB ನಿಮ್ಗೆ ಲೋಕಾಯುಕ್ತ ಮುಚ್ಚಾಕ್ಬೇಕು. ಲೋಕಾಯುಕ್ತ ಮುಚ್ಚಾಕ್ಬೇಕು. ಜಾರ್ಜ್ ಕಾಂಗ್ರೆಸ್ ಸ್ಟ್ಯಾಂಡ್. ಜಾರ್ಜ್ ಅವರೇ, ಒಂದ್ ನಿಮಿಷ. PC ಅಲ್ಲ, ಯಾವ್ದಾದ್ರು ಕಂಪ್ಲೇಂಟ್ ಬಂದ್ರೆ ಮುಖ್ಯಮಂತ್ರಿನೇ ಪರ್ಮಿಷನ್ ಕೊಡಬೇಕು ಅಂದ್ರೆ ಲೋಕಾಯುಕ್ತಕ್ಕೆ ಯಾರು ಹೋಗ್ತಾರೆ? ಇವ್ರು ನೀವು ಪರ್ಮಿಷನ್ ಕೊಟ್ರೆ ತಾನೇ ಲೋಕಾಯುಕ್ತಕ್ಕೆ ಹೋಗೋದು. ಅಲ್ಲ, ಈ ACB ಯಾಕೆ ಮಾಡಿದ್ರಿ?
ಹೈಕೋರ್ಟ್ ಜಡ್ಜ್ ಏನ್ ಹೇಳಿದಾರೆ ನೋಡಿ ನಿಮ್ ಡಿಸಿಷನ್ ಬಗ್ಗೆ. ಏನ್ ಜಡ್ಜ್ ಅಪೀಲ್ ಹೋಗ್ತೀರಿ? ಅದು ಸರಿ ಇದೆ ಜಡ್ಜ್ಮೆಂಟ್. ಅದೇ ಯಾವಾಗ್ಲೂ ಭ್ರಷ್ಟಾಚಾರದ ಪರವಾಗಿ ಹಿಂಗೆ ಹೇಳ್ತಾರೆ. ಇಷ್ಟು ದೊಡ್ಡ ಜಡ್ಜ್ಮೆಂಟ್ ಬಂದಿದೆ, ಭ್ರಷ್ಟಾಚಾರ ಇದು ಮಾಡಬೇಕು ಅಂತ ಬಿಡಿ. ನಿಮ್ ಸ್ಟ್ಯಾಂಡ್ ಕ್ಲಿಯರ್ ಆಯ್ತು. ಏನು ಎಸಿಬಿ ರಚನೆ ಮಾಡಿದ್ದು ಉದ್ದೇಶ ಏನಿತ್ತು? ಜಡ್ಜ್ಮೆಂಟ್ ಬರ್ರಿ, ಜಡ್ಜ್ಮೆಂಟ್ ಬಗ್ಗೆ ಹೇಳ್ರಿ. ಜಡ್ಜ್ಮೆಂಟ್ ಇದೆ. ಇದನ್ನೆಲ್ಲ 1.5 ವರ್ಷ 2 ವರ್ಷ ಹೇರ್ ಮಾಡಿ ಎಸಿಬಿ ಮಾಡಿರೋ ಉದ್ದೇಶವನ್ನು ನಾನು ಆಗ್ಲೇ ಹೇಳಿದ್ದೇನೆ. ಜಡ್ಜ್ಮೆಂಟ್ ಅಲ್ಲಿ ಏನಿದೆ ಅಂತ ಬಹಳ ಸ್ಪಷ್ಟವಾಗಿ ಎಸಿಬಿ ಯಾಕೆ ಮಾಡಿದ್ರ ಉದ್ದೇಶ ಹೇಳಿದ್ದೇನೆ, ಈಗಾಗಲೇ ಹೇಳಿದ್ದೇನೆ. ಅದನ್ನ ಮತ್ತೆ ಇವ್ರು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಕೇಳಿ ಒಂದು ನಿಮಿಷ, ಏನ್ ಗೊತ್ತಾಗುತ್ತೆ ಮುಖ್ಯಮಂತ್ರಿಗಳೇ? ಏನಿಲ್ಲ, ಲೋಕಾಯುಕ್ತ ನೇಮಕಾತಿ ಮಾಡಿದ್ರಿ, ಯಾರು ಮಾಡಿದ್ರಿ? ಯಾಕೆ ಲೋಕಾಯುಕ್ತ ಮೇಲೆ ಆರೋಪ ಬಂತು? ಯಾಕೆ ಅವ್ರಿಗೆ ಚಾರ್ಜ್ ಶೀಟ್ ಮಾಡಿದ್ರು? ಅಲ್ರಿ, ಯಾಕೆ ಅವರು? ನಾನು ಆಗ್ಲೇ ಹೇಳಿದ್ನಲ್ಲ, ಹೌದು, ಅವ್ರು ಭ್ರಷ್ಟಾಚಾರದಲ್ಲಿ ತೊಡಗಿ ಯಾರು ಮಾಡಿದ್ರು? ಅವತ್ತಿನ ಗವರ್ನರ್ ಹೇಳ್ತೇನೆ ಕೇಳಿ, ನಾನು ಹೇಳ್ತೇನೆ ಕೇಳಿ. ಅದನ್ನ ಮಾಡಿದವ್ರು ಯಾರು ಹೇಳ್ತೀನಿ, ಅದನ್ನ ಮಾಡಿದವ್ರು ಯಾರು ಹೇಳ್ತೀನಿ, ನಾನು ಹೇಳ್ತೇನೆ ಕೇಳಿ. ಅವತ್ತು ನಮ್ಮ ಸರ್ಕಾರ ಜಸ್ಟಿಸ್ ಶಿವರಾಜ್ ಪಾಟೀಲ್ ಮಾಡಿದ್ವಿ, ಹೇಳ್ತೇನೆ ಕೇಳಿ. ಅವತ್ತು ಒಂದ್ ನಿಮಿಷ, ಜಸ್ಟಿಸ್ ಶಿವರಾಜ್ ಪಾಟೀಲ್ ನಾವು ಮಾಡಿದ್ವಿ. ಮುಖ್ಯಮಂತ್ರಿಗಳೇ, ಅಲ್ಲ, ಜಸ್ಟಿಸ್ ಶಿವರಾಜ್ ನಾನು ನೋಡ್ರಿ ಒಂದ್ ನಿಮಿಷ, ಮುಖ್ಯಮಂತ್ರಿಗಳು ಹೇಳ್ತಿದ್ದಾರೆ ನೋಡ್ರಿ, ಮುಖ್ಯಮಂತ್ರಿಗಳು ಇಷ್ಟು ಹೇಳ್ತೇನೆ ಒಂದ್ ನಿಮಿಷ. ನಾವು ಲೋಕಾಯುಕ್ತ ನೇಮಿಸುವಂತ ಪ್ರಸಂಗ ಬಂತು. ಅವಾಗ ನಾವು ಜಸ್ಟಿಸ್ ಶಿವರಾಜ್ ಪಾಟೀಲ್ ನೇಮಿಸಿದ್ವಿ. ಜಸ್ಟಿಸ್ ಶಿವರಾಜ್ ಪಾಟೀಲ್ರು ಸುಪ್ರೀಂ ಕೋರ್ಟ್ ಜಡ್ಜಸ್ ವಿತ್ ಹೈ ಯಾರು ಕೂಡ ಡಿಸ್ಪ್ಯೂಟ್ ಮಾಡಲ್ಲ. ಅವ್ರದ್ದು ಸುಮ್ಮನೆ ಒಂದು ಫಸ್ಟು ಬನ್ನೂರು ಮಠ ಮಾಡಿದ್ವಿ, ಅವ್ರ ವಿರುದ್ಧ ಕ್ಯಾಂಪೇನ್ ಮಾಡಿದ್ವಿ. ಹೇಳ್ತೇನೆ, ನಾನು ಪೂರ್ತಿ ಹೇಳ್ತೇನೆ, ಒಂದು ನಿಮಿಷ ಇರಪ್ಪ ಜಾರ್ಜ್, ಸಮಾಧಾನ, ಒಂದು ನಿಮಿಷ. ಆಮೇಲೆ ಜಸ್ಟಿಸ್ ಶಿವರಾಜ್ ಪಾಟೀಲ್ ಬಂತು, ಕ್ಯಾಂಪೇನ್ ಮಾಡಿದ್ರು. ಗವರ್ನರು, ಅವತ್ತಿನ ಗವರ್ನರು, ದ ವೆರಿ ಗ್ರೇಟ್ ಹಾನೆಸ್ಟ್ ಗವರ್ನರ್, ಅಲ್ಲ ಇಲ್ಲ ಯಾರು, ಅವರು ಭಾಳ ಶುದ್ಧ ಹಸ್ತಿನ ಗವರ್ನರ್ ಅವತ್ತಿನ. ಇವತ್ತು ಅವ್ರು ಇಲ್ಲ, ಅದಕ್ಕೆ ನಾನು ಜಾಸ್ತಿ ಮಾತಾಡೋದಿಲ್ಲ. ಭರದ್ವಾಜ್ ಅವರು ಈ ರಿಕಮೆಂಡೆಡ್ ದಿಸ್ ನೇಮ್, ಭಾಸ್ಕರ್ ರಾವ್. ಒಂದ್ ನಿಮಿಷ ರೀ ನಾನಿದ್ದೇನೆ ರೀ, ಸರ್ಕಾರದಾಗಿದ್ದೆ, ನೀವು ಇರ್ಲಿಲ್ಲ ಅವಾಗ. ಸುಮ್ಮನೆ ಕೂತ್ಕೊಳ್ಳಿ, ನೀವು ಇರ್ಲಿಲ್ಲ, ನಾನಿದ್ವಿ. ಹೇಳ್ತೇನೆ ಕೇಳಿ, ಈ ಭಾಸ್ಕರ್ ರಾವ್ ಅವರ ಹೆಸರನ್ನ ಸೂಚಿಸಿದ್ದೆ ಭರದ್ವಾಜ್. ಐ ಆಮ್ ಟೆಲಿಂಗ್ ಆನ್ ದ ಫ್ಲೋರ್ ಆಫ್ ದ ಹೌಸ್ ಎಸ್ ಅ ಚೀಫ್ ಮಿನಿಸ್ಟರ್ ಅಂಡ್ ದೆನ್ ಮಿನಿಸ್ಟರ್. ನೀವು ಇರ್ಲಿಲ್ಲ ಅವತ್ತು ಅಧಿಕಾರದಲ್ಲಿ, ಸುಮ್ಮನೆ ನಿಮ್ಗೆ ಗೊತ್ತಿಲ್ಲ. ಈ ಇನ್ಸಿಸ್ಟೆಡ್ ದಟ್ ದಿಸ್ ನೇಮ್ ಶುಡ್ ಕಮ್. ಎಲ್ಲ ಹೇಳ್ತೇನೆ ಕೇಳಿ, ಈ ಹೆಸರು ಬರಬೇಕು ಅಂತ ಹೇಳಿ. ಅಪೋಸಿಷನ್, ಅವತ್ತು ಅಪೋಸಿಷನ್ ಲೀಡರ್ ಯಾರಿದ್ರು? ಅಪೋಸಿಷನ್ ಲೀಡರ್ ಯಾರಿದ್ರು ಅಂತಂದ್ರೆ ಸಿದ್ದರಾಮಯ್ಯ ಅಪೋಸಿಷನ್ ಲೀಡರ್ ಇದ್ರು. ಈಸ್ ಅ ಪಾರ್ಟಿ ಟು ದ ಡಿಸಿಷನ್. ನಿಮ್ ಲೀಡರ್ ಅವತ್ತು ನಿಮ್ಮ ಪಾರ್ಟಿ ಟು ದ ಡಿಸಿಷನ್. ಏನ್ ಹೇಳ್ತೀರಾ ನೀವು? ಬಿಲ್ ಕೌನ್ಸಿಲಿಗೆ ಹೀಗೆ ಮಾಡ್ತಾ ಇದ್ರೆ ಕೌನ್ಸಿಲಿಗೆ ಎಷ್ಟೊತ್ತಿಗೆ ಕಳಿಸೋದು? ಮೆಂಬರ್ ಆಫ್ ದಟ್ ಕಮಿಟಿ ಎಲೆಕ್ಷನ್, ನೀವು ಕೂಡ ಪಾರ್ಟಿ. ಆಯ್ತು, ಮುಂದೋಗಿ ಸರ್. ಅವರು ಅಷ್ಟೇ ಅವ್ರದ್ದು ನೋಡಿ, ಅವ್ರು ಕುಂದರ್ಸ್ರಿ ಒಂದು 15 ನಿಮಿಷ ನಾವು ಮುಗಿಸ್ತೀವಿ. ಅವರು ಅಲ್ಲ, ಆಯ್ತ್ರಿ. ನಾನು ಈ ವಿಷಯ ಎತ್ತದಕ್ಕಾಗಿ ಸತ್ಯ ಹೊರಗಡೆ ಬಂತು. ಹೌದು, ಸದಸ್ಯರಿದ್ದಾರೆ. ಅಯ್ಯೋ, ಆದರೆ ಅಂತಿಮವಾಗಿ ಲೋಕಾಯುಕ್ತಕ್ಕೆ ನೇಮಕಾತಿ ಮಾಡುವಂತ ಅಧಿಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗಿದೆ. ಆ ಕಾಲದಲ್ಲಿ ಯಾರು ಮುಖ್ಯಮಂತ್ರಿಗಳಿದ್ರು? ಅವ್ರ ಪೂರ್ವಾಪರ ಯಾಕೆ ನೋಡ್ಲಿಲ್ಲ? ಅತ್ಯಂತ ಪ್ರಾದೇಶಿಕವಾದಂತ ಪಾರ್ಟಿ ಅಧ್ಯಕ್ಷರಿಗೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ ಆ ಕಮಿಟಿ ಮೆಂಬರ್ ಪಾರ್ಟಿ ಡಿಸ್ಕಷನ್ ಆಗಿದೆ. ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಪಾರ್ಟಿ ಯಾರಿಗೆ ಹೇಳ್ತಾರೆ ಇವರೆಲ್ಲ? ನೀವು ಮಾಡಿರೋ ಕರ್ಮಕಾಂಡ ಒಂದೇ ಎರಡು, ನೀವು ಮಾಡಿರೋ ಕರ್ಮಕಾಂಡ ಒಂದೇ ಎರಡು ಅಧಿಕಾರದಾಗಿದ್ದಾಗ ಮಾಡಿ ನಿಂತ್ರೆ ಜನ ಕೇಳ್ತಾರ.
ಈಗ ಮುಖ್ಯಮಂತ್ರಿಗಳು ಮಾತನ್ನ ಮುಂದುವರಿಸ್ತಾರೆ. ತಾವು ದಯವಿಟ್ಟು ಶಾಂತವಾಗಿ ಕುಳಿತುಕೊಳ್ಳಿ ತಾವು. ಅದು ಹೇಳ್ತೀನಿ. ಆಯ್ತು, ಕುತ್ಕೊಳ್ಳಿ. ಹೇಳ್ಬರಿ. ಅದಕ್ಕೆ ನಿಮ್ಮ ನಾಯಕರು ಕೂಡ ಅಷ್ಟೇ ಹೊಣೆಗಾರರು. ಸಿದ್ದರಾಮಯ್ಯ ಅಷ್ಟೇ ಹೊಣೆಗಾರ. ಖಂಡ್ರೆ ಅವರೇ, ಸ್ವಲ್ಪ ಕೇಳಿ. ಸರ್ಕಾರ ತೀರ್ಮಾನ ಮಾಡ್ತಾರೆ. ಏನ್ ಮಾಧುಸ್ವಾಮಿ ಅವರು ಮತ್ತೆ ಹೇಳ್ತಾರೆ. ಒಂದ್ ನಿಮಿಷ ಬಿಡ್ರಿ. ಈಗ ಆಯ್ತು. ಲೋಕಾಯುಕ್ತ ಸಭಾಧ್ಯಕ್ಷರೇ, ಸರ್ ಸಿಎಂ ಅವರೇ, ಈಗ ಇನ್ನೊಂದು ಆರೋಪ, ಲೋಕಾಯುಕ್ತ ತಪ್ಪು ಮಾಡಿದ್ದಿದ್ರೆ ವ್ಯಕ್ತಿ ಬದಲಾಯಿಸಬೇಕಾಗಿತ್ತು, ವ್ಯವಸ್ಥೆನೆ ಮುಚ್ಚೋದಲ್ಲ. ಆ ವ್ಯಕ್ತಿ ಕಿತ್ತಾಕ್ಬೇಕಾಗಿತ್ತು, ಬದಲಾಯಿಸಬೇಕಾಗಿತ್ತು, ವ್ಯವಸ್ಥೆನೆ ಮುಚ್ಚು ಅಂತ ಹೇಳಿತ್ತ. ಲೋಕಾಯುಕ್ತ ಸಿಎಂ ಮಾಡೋ ಅಧಿಕಾರ ಇಲ್ಲ. ಕಮಿಟಿ ಯಾರು ಆ ಲೋಕಾಯುಕ್ತ ಮೇಲೆ ಆಕ್ಷನ್ ತಗೋಬೇಕಾಗಿತ್ರಿ. ಇವ್ರು ಮುಖ್ಯಮಂತ್ರಿ ಇದ್ದಾರೆ, ನೀವು ಕ್ರಮ ತೆಗೆದುಕೊಳ್ಳಿ. ನಿಮ್ ಕೈಯಲ್ಲಿ ಎಸಿಬಿ ಇದೆ, ಇಲ್ಲ ನಮ್ ಕೈಯಲ್ಲಿ ಆಗೋದಿಲ್ಲ. ನಿಮ್ ಕೈಯಲ್ಲಿ ಸಂಸ್ಥೆ ಕೊಡ್ತೀವಿ, ಲೋಕಾಯುಕ್ತ ಕೊಡ್ತೀವಿ, ಹೈಕೋರ್ಟ್ ಕೊಡ್ತೀವಿ, ಸುಪ್ರೀಂ ಕೋರ್ಟ್. ನಿಮ್ಮ ಕೇಸ್ ಮಾಡಿದ್ರಿ ಎಸಿಬಿ. ಅಲ್ಲಾಡು ಹೋಗ್ತಾ ಇದೆ. ಬರೀ ಒಂದು ಜಜ್ಮೆಂಟ್ ಹೊಡೆದಿದ್ದಕ್ಕೆ ಅಲ್ಲಾಡ್ತಾ ಇದೆ ಹಂಗೆ. ಮಾನ್ಯ ಸಭಾಧ್ಯಕ್ಷರೇ, ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ನಿನ್ನೆ ಹೇಳಿದ್ರು ಅಲ್ಲ, ಲೋಕಾಯುಕ್ತ ಶಿಫಾರಸು. ಇನ್ನೊಂದು ವಿಚಾರ ಹೇಳಿದ್ರು, ತರಾತುರಿಯಲ್ಲಿ ಟೆಂಡರ್ಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರಗಳನ್ನು ಹೇಳಿದ್ರು. ನೀರಾವರಿಯಲ್ಲಿ ಅಲ್ಲಿ ಟೆಂಡರ್ ತರಾತುರಿಯಲ್ಲಿ ಮಾಡ್ತಾರೆ ಅಂತ ಹೇಳಿದರು. ಮಾನ್ಯ ಸಭಾಧ್ಯಕ್ಷರೇ, ನಾವು ಡಿಸೆಂಬರ್ನಿಂದ ಫೆಬ್ರವರಿ 23ವರೆಗೂ ಇದುವರೆಗೂ ನಾವು ಟೆಂಡರ್ ಹಾಕಬೇಕು ಅಂತ ಬೋರ್ಡಲ್ಲಿ ತೀರ್ಮಾನ ಮಾಡಿದ್ದು 4,410 ಕೊಟ್ಟರು. ಹೆಂಗೆ ಯೋಜನೆಗಳು ಬರ್ತವೆ, ಹಂಗೆ ಸ್ಕ್ರೂಟಿನಿ ಆಗಿ ಬರ್ತವೆ. ಮೊದಲು ಇವರು TSCನೂ ಇರಲಿಲ್ಲ. ಮೊನ್ನೆ ನಾನು ಹೇಳಿದ್ದೇನೆ, ರಿಪೀಟ್ ಮಾಡೋಕ್ಕೆ ಹೋಗೋದಿಲ್ಲ. ಅವೆಲ್ಲ ಮುಖಾಂತರ ಆಗಿ ಟೆಂಡರ್ ಸ್ಕ್ರೂಟಿನಿ ಕಮಿಟಿ ಮುಂದೆ ಆದಮೇಲೆ ನಾವು ಮಾಡ್ತೇವೆ. ಇವ್ರ ಕಾಲದಲ್ಲಿ 2017 ಮಾರ್ಚ್ ಅಂದರೆ ಇದೇ ಥರ ಎಲೆಕ್ಷನ್ ಹತ್ತಿರ ಬಂದಾಗ ಫ್ರಮ್ ಡಿಸೆಂಬರ್ ಟು ಮಾರ್ಚು 11,832 ಕೋಟಿ ಮಾಡಿದ್ರು. 11,832 ಕೋಟಿ ಟೆಂಡರ್ ಇಟ್ಟರು. ನಾವು 4,000 ಕೊಟ್ಟಿದ್ದಕ್ಕೆ ಏನೋ ಆಗ್ಬಿಟ್ಟಿದೆ, ಟೆಂಡರ್ ಎಲ್ಲ ತರಾತುರಿ ತರ್ತಾ ಇದ್ದಾರೆ. ಇಲ್ಲಿದೆ ನೋಡಿ ಸ್ವಾಮಿ, 11,838 ಕೋಟಿ. ಹೇಳ ಯಾವ ನಿಗಮದಿಂದ ಎಷ್ಟೆಷ್ಟು ಮಾಡಿದ್ದೀರ ಅಂತ. KNNL 2,745 ಕೋಟಿ, KBGNL 1,019 ಕೋಟಿ, CNNL 1,481 ಕೋಟಿ, VJNL 6,592 ಕೋಟಿ. ಬರೀ 3 ತಿಂಗಳಲ್ಲಿ ತರಾತುರಿ. ಇದು ಯಾರಿಗೆ ನೈತಿಕ ಪಾಠ ಹೇಳ್ತೀರಿ? ಯಾರಿಗೆ ಹೇಳ್ತೀರಿ ನೈತಿಕ ಪಾಠ? ಮಾನ್ಯ ಸಭಾಧ್ಯಕ್ಷರೇ, ಈ ಥರ ಹೇಳ್ಕೊಂತ ಹೋದರೆ ದೊಡ್ಡ ಇತಿಹಾಸ ಇದೆ ಅವ್ರದ್ದು. ನಾನು ಹೆಚ್ಚಿಗೆ ನಾನೇನು ಮಾತಾಡಬಾರ್ದು ಅಂತ ನಾನು ಮಾಡಿದ್ದೇನೆ. ಆದರೂ ಕೂಡ ಇವರು ನನ್ನನ್ನು ಮತ್ತೆ ಮಾತಾಡಕ್ಕೆ ಹಚ್ತಾರೆ. ಮಾನ್ಯ ಸಭಾಧ್ಯಕ್ಷರೇ, ನೋಡ್ರಿ, ಲೋಕಾಯುಕ್ತ ಹೋಗ್ಬೇಡ್ರಿ, ಸುಮ್ಮನೆ ರೀ. ನಿಮ್ಮ ಫ್ರೆಂಡ್ ಅಶೋಕ್ ಲೋಕಾಯುಕ್ತ ಅಲ್ಲೇ ಬಿಡ್ರಿ, ಮತ್ತೆ ತಗೊಳ್ರಿ. ನೋಡಿ ಏನು ಸತ್ಯ ಮಾತಾಡ್ತಾ ಇದ್ದೀರಿ ಇವತ್ತು. ನುಡಿಮುತ್ತುಗಳು ನಿಮ್ದೆಲ್ಲ ನುಡಿಮುತ್ತುಗಳು ಚೆನ್ನಾಗಿದ್ದಾವೆ. ನಾನು ಅಪ್ರಿಷಿಯೇಟ್ ಮಾಡ್ತೇನೆ ನಿಮ್ಮ, ನಿಜವಾಗ್ಲೂ ಹೇಳ್ಬೇಕಾದ್ರೆ. ಇಷ್ಟು ಫ್ರ್ಯಾಂಕ್ ಆಗಿ ನೀವು ಮಾತಾಡಿದ್ರಲ್ಲ. ನಿಮ್ಮ ಲೀಡರ್ ಹೇಳೋದೇ ಒಂದು, ನೀವು ಹೇಳೋದೇ ಇನ್ನೊಂದು. ಮಾನ್ಯ ಸಭಾಧ್ಯಕ್ಷರೇ, ಡಬಲ್ ಇಂಜಿನ್ ಸರ್ಕಾರ ಏನು ಮಾಡ್ತು ಅಂತ ಪದೇ ಪ್ರಶ್ನೆ ಕೇಳ್ತಾರೆ. ಇವತ್ತು ಡೆವಲ್ಯೂಷನ್ ಆಫ್ ಫಂಡ್ಸ್ ಇರುವಂಥದ್ದು ಒಂದೇ ಭಾಗ. ಅದರ್ ದೆನ್ ಡೆವಲ್ಯೂಷನ್ ಆಫ್ ಫಂಡ್ಸ್, ರಾಜ್ಯಕ್ಕೆ ಬೇರೆ ಬೇರೆ ಇಲಾಖೆಯಿಂದ ಬೇರೆ ಬೇರೆ ಸ್ಕೀಮಲ್ಲಿ ಬೇರೆ ಬೇರೆ ಪ್ರೋಗ್ರಾಮಲ್ಲಿ ಇವತ್ತು ಹಣ ಬರ್ತದೆ. ಮಾನ್ಯ ಸಭಾಧ್ಯಕ್ಷರೇ, ಹೈವೇಸ್ಗೆ ಇವತ್ತು 5 ವರ್ಷದಲ್ಲಿ 6,400 ಕೋಟಿ ರೂಪಾಯಿ, 64,000 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿ 34,000 ಕೋಟಿ ರಿಲೀಸ್ ಆಗಿದೆ ಹೈವೇಗಳಿಗೆ.
ರೈಲ್ವೆಗೆ 3,420 ಕೋಟಿ ರೂಪಾಯಿ ರಿಲೀಸ್ ಆಗಿದೆ ನಮ್ಮ ಕಾರ್ಯಕ್ರಮಕ್ಕೆ. ಸ್ಮಾರ್ಟ್ ಸಿಟಿಗೆ ಕೇಂದ್ರದಿಂದ 2,500 ಕೋಟಿ ರೂಪಾಯಿ ರಿಲೀಸ್ ಆಗಿದೆ. ಕಿಸಾನ್ ಸನ್ಮಾನ್ ಯೋಜನೆ ಇದು 11,000 ಕೋಟಿ 4 ವರ್ಷದಲ್ಲಿ ನಮ್ಮ ರೈತರಿಗೆ 53 ಲಕ್ಷ ರೈತರಿಗೆ ರಿಲೀಸ್ ಆಗಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ 11,224 ಕೋಟಿ ಸ್ಯಾಂಕ್ಷನ್ ಆಗಿದೆ. 5,920 ಕೋಟಿ ರೂಪಾಯಿ ಇವತ್ತು ರಿಲೀಸ್ ಆಗಿದೆ. ಅದೇ ರೀತಿ JJM ಅಲ್ಲಿ ಕಳೆದ 3 ವರ್ಷದಲ್ಲಿ 12,000 ಕೋಟಿ ರೂಪಾಯಿ ರಿಲೀಸ್ ಆಗಿದೆ. ಹೀಗೆ ಮತ್ತು 4 ಮೆಡಿಕಲ್ ಕಾಲೇಜುಗಳು, ಅಮೃತ ಯೋಜನೆ, ಸ್ವಚ್ಛ ಭಾರತ ಯೋಜನೆ, ಪೋರ್ಟ್ಸು, ಈ ಥರ ಹಲವಾರು ಯೋಜನೆಗಳಲ್ಲಿ ಸರ್ವಾಂಗೀಣ ಕರ್ನಾಟಕ ಅಭಿವೃದ್ಧಿಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ದೊಡ್ಡ ಪ್ರಮಾಣದಲ್ಲಿ ಸಹಾಯ ಮಾಡಿದೆ. ಇವೆಲ್ಲವೂ ಕೂಡ UPA ಸರ್ಕಾರಕ್ಕಿಂತ 2 ಪಟ್ಟು 3 ಪಟ್ಟು ಈ ಯೋಜನೆಗೆ ಹಣವನ್ನು ಕೊಟ್ಟಿರುವಂಥದ್ದು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ NDA ಸರ್ಕಾರ. ಆದ್ದರಿಂದ ಡಬಲ್ ಇಂಜಿನ್ ಸರ್ಕಾರದಿಂದ ರಾಜ್ಯಕ್ಕೆ ಬಹಳ ದೊಡ್ಡ ಪ್ರಮಾಣದ ಯೋಜನೆಗಳು ಬಂದಿದೆ, ಹಣಕಾಸು ಬಂದಿದೆ, ಜನ ಕಲ್ಯಾಣ ಕೆಲಸವೂ ಕೂಡ ಆಗಿದೆ. ಇದನ್ನು ಭಾಳ ಸ್ಪಷ್ಟವಾಗಿ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಅಕ್ಕಿ ಬಗ್ಗೆ ನಮ್ಮ ನಾಯಕರು, ವಿರೋಧ ಪಕ್ಷದ ನಾಯಕರು ಪದೇ ಪದೇ ಪ್ರಸ್ತಾವನೆಯನ್ನು ಮಾಡ್ತಾರೆ. ನಾನು ಇಷ್ಟೇ ಹೇಳಿ ಬಯಸ್ತೀನಿ, ನಾನು ಯಾವುದನ್ನು ಕೂಡ ಡಿಸ್ಪ್ಯೂಟ್ ಮಾಡೋದಿಲ್ಲ, ಆದರೆ ವಸ್ತುವಂಶಗಳನ್ನು ಮಾತ್ರ ಹೇಳಕ್ಕೆ ಇಚ್ಛೆಪಡ್ತೀನಿ. 2013ಕ್ಕಿಂತ ಮುಂಚೆ 10 kg ಒಬ್ಬ ಪರ್ಸನ್ಗೆ ಮತ್ತು ಒಟ್ಟಾರೆ ಒಂದು ಕುಟುಂಬಕ್ಕೆ 30 kg 3 ರೂಪಾಯಿ ಕೊಟ್ಟರೆ 30 kg ಅಕ್ಕಿ ಸಿಗ್ತಾ ಇತ್ತು. ಏನಂದರೆ ಈ ಅನ್ನ ಭಾಗ್ಯ ಬರೋಕ್ಕಿಂತ ಮುಂಚೆ ನಾವು ಅಕ್ಕಿ ರೇಷನ್ದಲ್ಲಿ ಕೊಟ್ಟೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಬಡವರಿಗಾಗಿ ರೇಷನ್ ಇರುವಂಥದ್ದು 50-60 ವರ್ಷದಿಂದ ಕೂಡ ಇದೆ. ಇಂಗ್ಲೆಂಡ್ ರಾಣಿ ಯಾವಾಗ ಡ್ರಾಟ್ ಬಂದಾಗ ಪ್ರಾರಂಭ ಆಯಿತು, ಅದು ಆವಾಗಲೇ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಕೂಡ ಬಂದಿದೆ. ಆವಾಗ ಏನೇನು ಕೊಡಬೇಕೋ ಕಾಲಕ್ಕೆ ಕೊಟ್ಕೊಂಡು ಬಂದಿದ್ದಾರೆ. ಅಕ್ಕಿ ಆ ಕಾಲದಿಂದ ಕೂಡ ಬಂದಿದೆ. ನಾವು ಚಿಕ್ಕಂದಿರ್ತಾ ಅಕ್ಕಿಯನ್ನು ರೇಷನ್ನಲ್ಲಿ ತಂದಿರುವಂಥದ್ದು ಕೂಡ ನಮ್ಗೆ ಕೂಡ ನೆನಪಿದೆ. ಮಾನ್ಯ ಸಭಾಧ್ಯಕ್ಷರೇ, 2013ರಲ್ಲಿ ನಾನು ಹೇಳಿದಂತೆ 10 kg ಇಬ್ಬರು ಪರ್ಸನ್ಗೆ 4 ಜನಕ್ಕೆ 20 kg, ಆಮೇಲೆ ಒಟ್ಟಾರೆ ಮ್ಯಾಕ್ಸಿಮಮ್ 30 kg ಕೊಡ್ತಾಯಿದ್ರು. 2013ರಿಂದ 15 ಒಳಗಡೆ 3 ರೂಪಾಯಿ ಇದ್ದಿದ್ದನ್ನು ಇವರು 1 ರೂಪಾಯಿ ಮಾಡಿದ್ದು, ಅಂದರೆ 2 ರೂಪಾಯಿ ಕಡಿಮೆ ಮಾಡಿದ್ದು ನಿಜ. ಇವರು ಸರ್ಕಾರ ಮಾಡಿದ್ದು ಅದೇ ಕ್ವಾಂಟಿಟಿ 10 kg 20 kg 30 kg. ಒಂದೇ ನಿಮಿಷ, ಅದು ನಾನೇ ಹೇಳ್ತಾ ಇದ್ದೀನಿ, ಇದ್ರಾಗ ಮುಚ್ಚಿಡುವಂಥದ್ದೇನಿಲ್ಲ. 2015ರಿಂದ 17 ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಬಂತು. ಅವಾಗ ಕೇಂದ್ರ ಸರ್ಕಾರನೇ ಎಲ್ಲ ಬರೆಸುವಂಥದ್ದು ಬಂದಾಗ ಆ 3 ರೂಪಾಯಿ ಏನಿತ್ತು, ಅಂದರೆ 1 ರೂಪಾಯಿ ಆಗಿತ್ತಲ್ಲ, ಆ 1 ರೂಪಾಯಿನ ನಾವೇ ಕೊಡ್ತೀವಿ ಅಂತ ಹೇಳಿ 5 kg ಇಳಿಸಿದ್ರು. 10 kg ಇದ್ದದ್ದನ್ನು ಭಾಳ ದೊಡ್ಡ ಅನ್ನಭಾಗ್ಯ ಕೊಟ್ಟೆ ಅಂತ ಹೇಳ್ತಾರಲ್ಲ, 10ರಿಂದ 5 kg ಇಳಿಸಿದ್ರು. 2015, 2016, 2017 3 ವರ್ಷ 5 kg ಒಬ್ಬ ಪರ್ಸನ್ಗೆ ಮತ್ತು 30 kg ಒಬ್ಬ ಇಡೀ ಫ್ಯಾಮ್ಲಿ, ಒಬ್ಬ ಪರ್ಸನ್ಗೆ 5 kg ಇಳಿಸಿದ್ರು. ಆಮೇಲೆ ಇಲೆಕ್ಷನ್ ಬಂತು 2017-18ಕ್ಕೆ, ಮತ್ತೆ 2 kg ಹೆಚ್ಚಿಸಿದ್ರು. ಅಂದರೆ ಇಲೆಕ್ಷನ್ ಸಲುವಾಗಿ 2 kg ಹೆಚ್ಚಿಸಿದ್ರು. 10 kg ಥ್ರೋಟ್ 3 ರೂಪಾಯಿದಲ್ಲಿ 10 kg ಕೊಡಬಹುದಾಗಿತ್ತು, ಅಥವಾ ಯಾವುದು ದುಡ್ಡಿಂದನೇ 10 kg ಕೊಡಬಹುದಾಗಿತ್ತು. ಒಂದೇ ನಿಮಿಷ, ಮತ್ತೆ ಅಲ್ಲಿ ನೀವು ಆಮೇಲೆ ನೀವು ನಿಮ್ಮ ಕರೆಕ್ಷನ್ ಮಾಡ್ಲಿಕ್ಕೆ ಅಷ್ಟೇ. ಕರೆಕ್ಟ್ ಅಲ್ಲ, ಇದ ಸ್ವಲ್ಪ ಕರೆಕ್ಷನ್ಸ್ ಬರ್ಲಿಕ್ಕೆ. ಯಾಕಂತ ಹೇಳಿದ್ರೆ 10 kg ಮೊದಲಿಗೆ ಅದು ಒಬ್ಬ ಯೂನಿಟ್ಗೆ ಇಲ್ಲ, ಹಾಗೆ ಪರ್ ಯೂನಿಟ್ ಅಂತಿಲ್ಲ, ಪರ್ ಫ್ಯಾಮಿಲಿ ಅಂತಿತ್ತು. ಸಣ್ಣ ಫ್ಯಾಮಿಲಿಗೆ 10, ದೊಡ್ಡ ಫ್ಯಾಮಿಲಿ 30. ಯಾವಾಗ ರೈಟ್ ಟು ಫುಡ್ ನೋಡಿ, ಯಾವ ಕಾನೂನು ಬಂದ ರೈಟ್ ಟು ಫುಡ್ ಆಕ್ಟ್ ಅಂತ ಮುಂಚೆ ಫುಡ್ ವಾಸ್ ಅ ಚಾಯ್ಸ್, ಕೊಟ್ರೆ ಇಲ್ಲ. ರೈಟ್ ಟು ಫುಡ್ ಆಕ್ಟ್ ಬಂದ ನಂತರ ಇಟ್ ಇಸ್ ಮ್ಯಾಂಡೇಟ್ರಿ, ಅವ್ನು ಕೊಡಲೇಬೇಕು. ಈ ದೇಶದ ಇನ್ನು ಮುಂದೆ ಯಾವುದೇ ಸರ್ಕಾರ ಬಂದರೂ ಕಡ್ಡಾಯವಾಗಿ ಕೊಡಲೇಬೇಕು. ಆವಾಗ 5 kg ಅಂತ ಕೊಟ್ಟಾಗ ಅದು ಸಾಕಾಗಲಿಲ್ಲ. ಕೇಂದ್ರ 5 kg ಕೊಡ್ತಾ ಇದ್ರು. 5 kg 3 ವರ್ಷ ನಡೆಸಿದ್ರು ಸರ್ ಇವರು. 3 ವರ್ಷ ನಡೆಸಿದ್ರು ಅಂತ ಹೇಳಿದ್ರೆ ನಮ್ಗೆ ಡಿಮಾಂಡ್ ಬಂತು, ಜಾಸ್ತಿ ಮಾಡಿ ಅಂತ ಎಷ್ಟು ಕೊಟ್ರಿ? ಜನರ ಬೇಡಿಕೆ ಇದೆ ಅದಕ್ಕೆ. 10 kg 5 kg ಮಾಡಿದ್ರು, ಅದು 3 ವರ್ಷ ನಡೆಸಿದ್ರು. ನೆಕ್ಸ್ಟ್ ಬಂದ್ರು ಕೂಡ ಕೊಡ್ತಾ ಇದ್ದಾರೆ. ಆಮೇಲೆ ಆಯ್ತಪ್ಪ, ಈಗ ಗಲಾಟೆ ಮಾಡಿ, ಆಗ ಗಲಾಟೆ ಮಾಡಿದ್ರಲ್ಲ, ಈಗ ಯಾಕೆ ನೀವು ಗಲಾಟೆ ಮಾಡುದಿಲ್ಲ? ಈಗೇನು ದಮ್ಮಿಲ್ಲ?
ಡಬಲ್ ಇಂಜಿನ್ ದಮ್ ಹೋಗಿದೆ ಈಗ. ಆಗ ಗಾಡಿ ಮಾಡ್ಲಿಕ್ಕೆ ದಮ್ ಇತ್ತಾ? ಈಗ ಏನ್ ದಮ್ ಇಲ್ಲ, ಧೈರ್ಯ ಇಲ್ಲ. ತೋರಿಸ್ತೀವಿ ತಾಳೆ. ಮಾನ್ಯ ಸಭಾಧ್ಯಕ್ಷರೇ, ಅಂದರೆ ಕೇಂದ್ರ ಸರ್ಕಾರ ಕೊಟ್ಟಿದ್ರಲ್ಲಿ ಆ 3 ರೂಪಾಯಿನ ಬಿಟ್ಟು ಅದು 10 kg 5 kg ಮಾಡಿ 3 ವರ್ಷ 5 kgಯಲ್ಲೇ ನಮ್ಮ ಜನ ಬದುಕಿದ್ರು. ಇದು ಭಾಗ್ಯ, ನಮ್ಮ ಜನರಿಗೆ ಕೊಟ್ಟಿರುವಂಥ ಭಾಗ್ಯ, ಅನ್ನ ಭಾಗ್ಯ. ಮಾನ್ಯ ಸಭಾಧ್ಯಕ್ಷರೇ, ಇರಪ್ಪ ಯಾರು ಮಾನ್ಯ ಸಭಾಧ್ಯಕ್ಷರೇ,